ಉಡುಪಿ ಜಿಲ್ಲೆಯ ಕೋಟಾಠಾಣೆ ವ್ಯಾಪ್ತಿಯ ಜಾನುವಾರಕಟ್ಟೆ ಬಳಿಯ ಸುಶೀಲ ಎಂಬಾಕೆ ಚಾಲೆಂಜಿಂಗ್ ಫೌಂಡೇಶನ್ ಸಂಸ್ಥೆ ಮತ್ತು ದಲಿತ ಸಂಘ ಭೀಮಗರ್ಜನೆ ಸಂಘಟನೆಯ ಅಧ್ಯಕ್ಷಳು ಎಂದು ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ನಗದು ಮತ್ತು ಚಿನ್ನ ಪಡೆದು ವಂಚಿಸಿದ್ದಾಗಿ ಮಹಿಳೆಯರು ದೂರಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ 1,60,000 ಡೆಪಾಸಿಟ್ ಇಟ್ಟಲ್ಲಿ 16 ಲಕ್ಷ ಸಾಲ ಸಿಗುವುದಾಗಿ ನಂಬಿಸಿದ್ದಳು. ಅದನ್ನು ನಾನು ನಂಬಿ ಅವಳಿಗೆ 1,60,000 ಹಣ ನೀಡಿದ್ದೇನೆ. ನಂತರ 16 ಲಕ್ಷಕ್ಕೆ ಜಿಎಸ್ಟಿ ಹಣವನ್ನು ಮೊದಲೇ ಕಟ್ಟಬೇಕು ಎಂದು ನನ್ನನ್ನು ನಂಬಿಸಿ 20 ಗ್ರಾಂ ತೂಕದ ಚಿನ್ನದ ಕರಿಮಣಿಸರ, 4 ಗ್ರಾಂ ತೂಕದ ಚಿನ್ನದ ಉಂಗುರ ಪಡೆದಿದ್ದಾಳೆ. ನಂತರ ಪುನಃ ಸಂಸ್ಥೆಯ ಡೆಪಾಸಿಟ್ ಪುಸ್ತಕದಲ್ಲಿ 50,000 ಇಟ್ಟಲ್ಲಿ ಮಾತ್ರ 16 ಲಕ್ಷ ಸಾಲದ ಹಣ ಪಡೆಯಬಹುದು ಎಂದು ತಿಳಿಸಿ ನನ್ನಲ್ಲಿ ರೂಪಾಯಿ 50,000ಕ್ಕೆ ಬೇಡಿಕೆ ಇಟ್ಟಿದ್ದಾಳೆ. ನನ್ನ ಬಳಿ ಹಣ ಇಲ್ಲದ ಕಾರಣ ಸುಮಾರು 31 ಗ್ರಾಂ ತೂಕದ ಹವಳದ ಸರ ಪಡೆದುಕೊಂಡು ವಂಚಿಸಿದ್ದಾಳೆ. ನಾನು ನೀಡಿದ ಚಿನ್ನವನ್ನು ಸೊಸೈಟಿಯಲ್ಲಿ ಅಡ ಇಟ್ಟಿದ್ದಾಳೆ. ಹಣ ವಾಪಸ್ಸು ಕೇಳಿದರೆ ನಾನೊಬ್ಬ ದಲಿತ ಮಹಿಳೆ, ನಿಮ್ಮ ವಿರುದ್ಧ ಜಾತಿ ನಿಂದನೆ ಕೇಸು ದಾಖಲಿಸುತ್ತೇನೆ ಎಂದು ಬೆದರಿಕೆ ಹಾಕುತ್ತಾಳೆ. ನನ್ನಂತೆಯೇ ಇತರ ಮಹಿಳೆಯರಿಗೂ ವಂಚಿಸಿದ್ದು, ಈ ಬಗ್ಗೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ. ಈ ಸಂದರ್ಭದಲ್ಲಿ ನಮಗೆ ನ್ಯಾಯ ಬೇಕು ಎಂದು ವಂಚನೆಗೆ ಒಳಗಾದ ಮಾಲತಿ ಮತ್ತಿತರರು ಒತ್ತಾಯಿಸಿದ್ದಾರೆ. ನನಗೆ ಲೋನ್ ಹಣವನ್ನಾದರೂ ಕೊಡಿಸು, ಇಲ್ಲವಾದಲ್ಲಿ ನನ್ನ ಚಿನ್ನವನ್ನು ಬಿಡಿಸಿಕೊಡು ಎಂದು ಕೇಳಿದಾಗ ಲೋನ್ ಹಣವನ್ನು ನೀಡದೆ ಚಿನ್ನಾಭರಣಗಳನ್ನು ಹಿಂದಿರುಗಿಸದೆ ವಂಚಿಸುತ್ತಾಳೆ. ಚಿನ್ನ ಹಾಗೂ ಹಣ ಕೇಳಿದ್ದಕ್ಕೆ ಇನ್ನೊಮ್ಮೆ ಚಿನ್ನ ಹಣ ಕೇಳಿದರೆ ನಾನೊಬ್ಬ ದಲಿತ ಮಹಿಳೆ, ನಿಮ್ಮ ವಿರುದ್ಧ ಜಾತಿ ನಿಂದನೆ ಕೇಸು ದಾಖಲಿಸುತ್ತೇನೆ ಎಂದು ಬೆದರಿಕೆ ಹಾಕಿರುತ್ತಾಳೆ. ಅಲ್ಲದೆ ಅವಳು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುತ್ತಾಳೆ.